ಚಿನ್ನಾಭರಣ ಮಾರಾಟ ಮಳಿಗೆಗಳ ಪೈಕಿ ಹೆಸರುವಾಸಿಯಾದ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ ಮತ್ತೊಂದು ಮಳಿಗೆ ಶುಭಾರಂಭಗೊಂಡಿದೆ. ಸೂರತ್ಕಲ್ನ ಎಚ್ಎನ್ಜಿಸಿ ಐಕಾನ್ ಸಿಟಿ ಮನೋಹರ್ ಸೆಂಟರ್ನಲ್ಲಿ ಸುಸಜ್ಜಿತ ಶೋರೂಂನ ಉದ್ಘಾಟನೆಗೊಂಡಿದೆ. ಈ ಮೂಲಕ ಸುಲ್ತಾನ್ ಗೋಲ್ಡ್ನ 11ನೇ ಶೋರೂಂ ಲೋಕಾರ್ಪಣೆಗೊಂಡಂತಾಗಿದೆ. ಸಾವಿರದ 1992ರಿಂದ ವಿವಿಧ ಆಭರಣಗಳ ಪರಿಶುದ್ಧತೆ, ಆಯ್ಕೆ, ಸೇವೆ, ಕಡಿಮೆ ಬೆಲೆಗಳಿಂದ ಜನಪ್ರಿಯವಾದ ಸಂಸ್ಥೆ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್. ದೇಶದ ನಾನಾ ನಗರಗಳಲ್ಲಿ ಸುಸಜ್ಜಿತ ಶೋರೂಂಗಳನ್ನು ಹೊಂದಿರುವ ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ 11ನೇ ಮಳಿಗೆ ಇದೀಗ ಸೂರತ್ಕಲ್ನಲ್ಲಿ ಉದ್ಘಾಟನೆಗೊಂಡಿದೆ. ಸೂರತ್ಕಲ್ನ ಎಚ್ಎನ್ಜಿಸಿ ಐಕಾನ್ ಸಿಟಿ ಮನೋಹರ್ ಸೆಂಟರ್ನಲ್ಲಿ ಆರಂಭಗೊಂಡ ನೂತನ ಚಿನ್ನಾಭರಣ ಮಳಿಗೆಯನ್ನು ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯರ್ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಂಸ್ಥೆಯು ಹಲವಾರು ವರ್ಷಗಳಿಂದ ಗ್ರಾಹಕರಿಗೆ ಗುಣಮಟ್ಟದ ಸೇವೆಯನ್ನು ನೀಡುವುದರ ಜತೆಗೆ സൗഹാർദ്ദಕ್ಕೆ പൂർവകವಾದ ಕೆಲಸವನ್ನು ಮಾಡುತ್ತಾ ಬಂದಿದೆ ಎಂದು ಹೇಳಿದರು. ലാഭമുണ്ടാക്കി ജീവിക്കുന്ന ജീവിതം ഏറ്റവും നല്ല ജീവിതമാണെന്ന് ഇസ്ലാം പഠിപ്പിച്ചിട്ടുണ്ട്. പ്രത്യേകിച്ച് ബിസിനസ് വഴി പാവപ്പെട്ടവർക്ക് ജോലി കൊടുക്കാൻ കഴിയും, മതസൗഹാർദ്ദം നിലനിർത്താൻ കഴിയും. അങ്ങനെ നിരവധി ഗുണങ്ങളുള്ളതാണ് ബിസിനസ്. ആ നിലക്കാണ് ഈ ബിസിനസ്സിൽ എല്ലാവരും ഇവിടെ വന്നു ചേർന്നിട്ടുള്ളത്. അതുകൊണ്ട് ഈ ബിസിനസ് അഭിവൃദ്ധിയുള്ള നല്ല ബിസിനസ്സായി വരുമാറാകട്ടെ എന്ന് പ്രാർത്ഥിച്ചുകൊണ്ട് എല്ലാവർക്കും ആശംസകൾ അറിയിക്കുന്നു. ನಂತರ ವಜ್ರಗಳ ವಿಭಾಗವನ್ನು ಕೃಷ್ಣಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸುಲ್ತಾನ್ ಗೋಲ್ಡ್ ಜನರಿಗೆ ಉತ್ತಮ ಸೇವೆ ನೀಡುತ್ತಾ ಪ್ರೀತಿಗೆ ಪಾತ್ರವಾಗಿದೆ ಎಂದು ಶ್ಲಾಘಿಸಿದರು. ಕೌಶಲ್ಯವನ್ನು ಈ ಒಂದು ವಿದ್ಯಾವಂತ ಜನರಿಗೆ ಪರಿಚಯ ಮಾಡುವುದರ ಜೊತೆಗೆ ತಮ್ಮ ಒಂದು ವ್ಯಾಪಾರವನ್ನು ವಿಸ್ತಾರ ಮಾಡುವ ಉದ್ದೇಶದಿಂದ ಈ ಊರಿನಲ್ಲಿ ಇಷ್ಟೊಂದು ಭವ್ಯವಾದಂತಹ ಮಳಿಗೆಯನ್ನು ಪ್ರಾರಂಭಿಸುತ್ತಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಎಲ್ಲ ಜನರು ಈಗ ಒಂದು ಮಳಿಗೆಗೆ ಪ್ರೋತ್ಸಾಹ ನೀಡಬೇಕು, ಅವರ ಒಂದು ಕೌಶಲ್ಯವನ್ನು ನೋಡಬೇಕು. ಇದೇ ವೇಳೆ ಮಾತನಾಡಿದ ಶಾಸಕ ಡಾ ವೈ ಭರತ್ ಶೆಟ್ಟಿ ಅವರು, ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ ಸೇವೆ ಇನ್ನಷ್ಟು ನಮ್ಮ ಗ್ರಾಹಕರಿಗೆ ಸಿಗಲಿ, ಈ ಚಿನ್ನಾಭರಣ ಮಳಿಗೆ ಉತ್ತುಂಗಕ್ಕೆ ಏರಲಿ ಎಂದು ಶುಭ ಹಾರೈಸಿದರು. ಕುಶಲಕರ್ಮಿಗಳಿಗೆ ಕೈಚಲಕದ ಒಂದು ವ್ಯವಸ್ಥೆಯನ್ನ ತೋರಿಸುವಂತ ಅವಕಾಶ ಸಿಗ್ತುಂಟು. ಅದರೊಂದಿಗೆ ಸ್ಥಳೀಯರಿಗೆ ಸಹ ಒಳ್ಳೆಯ ರೀತಿಯ ಚಿನ್ನದ ಆಭರಣಗಳಿದ್ದು ಒಳ್ಳೆ ಕ್ವಾಲಿಟಿಯ ಚಿನ್ನದ ಆಭರಣಗಳನ್ನು ಕೊಡುವಂತ ಕಂಪನಿಯಾಗಿ ನೀವು ಬೆಳೆದಿದ್ದೀರಿ. ನೀವು ಇನ್ನೂ ಸಹ ಇಲ್ಲಿ ಹೆಚ್ಚಿನ ಉತ್ತುಂಗಕ್ಕೆ ಸೇರುವಂತ ಮುಟ್ಟುವಂತ ಅವಕಾಶವನ್ನು ದೇವರು ಮಾಡಿಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಇನ್ನು ಇದೇ ವೇಳೆ ಅನ್ಕಟ್ ಡೈಮಂಡ್ ಮತ್ತು ಅಮೂಲ್ಯ ರತ್ನಗಳ ವಿಭಾಗವನ್ನು ಚೊಕ್ಕಬೆಟ್ಟು ಎಂಜಿಎಂ ಖತೀಬ್ ಮೌಲಾನಾ ಯುಕೆ ಅಬ್ದುಲ್ ಅಜೀಜ್ ದರಿಮಿ, ವಧುಗಳ ಚಿನ್ನಾಭರಣ ವಿಭಾಗವನ್ನು ಸೇಕ್ರೆಡ್ ಹಾರ್ಟ್ ಚರ್ಚ್ನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಪೌಲ್ ಪಿಂಟೋ, ಲೈಟ್ ವೈಟ್ ಆಭರಣಗಳ ವಿಭಾಗವನ್ನು ಶಾಸಕ ಡಾ ವೈ ಭರತ್ ಶೆಟ್ಟಿ, ಡೆಲಿವರಿಗಳ ವಿಭಾಗವನ್ನು ಮಾಜಿ ಶಾಸಕ ಮೊಯ್ದೀನ್ ಬಾವಾ, ಕೈಗಡಿಯಾರಗಳ ವಿಭಾಗವನ್ನು ಕಾರ್ಪೊರೇಟರ್ ನಯನಾ ಆರ್ಕೋಟ್ಯನ್, ಬೆಳ್ಳಿ ವಿಭಾಗವನ್ನು ಮಿಸ್ಬಾ ಮಹಿಳಾ ಕಾಲೇಜಿನ ಬಿಎಂ ಮುಮ್ತಾಜ್ ಆಲಿ, ಮಾಸಿಕ ಪಾವತಿ ಯೋಜನೆ ವಿಭಾಗವನ್ನು ಎಚ್ಎನ್ಜಿಸಿ ಬಿಲ್ಡರ್ಸ್ನ ಸಿಇಒ ಪಿ ಇಸ್ಮಾಯಿಲ್ ಅಹ್ಮದ್ ಉದ್ಘಾಟಿಸಿದರು.
ಸಂದರ್ಭ ಸುಲ್ತಾನ್ ಗ್ರೂಪ್ನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಟಿಎಂ ಅಬ್ದುಲ್ ರವೂಫ್, ನಿರ್ದೇಶಕರಾದ ಟಿಎಂ ಅಬ್ದುಲ್ ರಹೀಂ ಮತ್ತಿತರರು ಉಪಸ್ಥಿತರಿದ್ದರು. ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ ಶುಭಾರಂಭದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ರಿಯಾಯಿತಿ, ಉಚಿತ ಚಿನ್ನದ ನಾಣ್ಯ ಮುಂತಾದ ಕೊಡುಗೆ ಪ್ರಕಟಿಸಿದೆ. ಮಾತ್ರವಲ್ಲದೆ ದೈನಂದಿನ ಲಕ್ಕಿ ಡ್ರಾವನ್ನು ಕೂಡ ಆಯೋಜಿಸಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.